ಬೈಂದೂರು ಯುವ ಕಾಂಗ್ರೆಸ್ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ನೂತನ ಅಧ್ಯಕ್ಷರಾಗಿ ಭರತ್ ದೇವಾಡಿಗ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೇರಲು ಯುವ ಕಾರ್ಯಕರ್ತರ ಶ್ರಮ ಸಾಕಷ್ಟಿದೆ. ಅಧಿಕಾರದಲ್ಲಿದ್ದವರಿಗೆ ಕಾರ್ಯಕರ್ತರ ಬಗ್ಗೆ ಕಾಳಜಿ ಇದ್ದೇ ಇರುತ್ತದೆ. ಈ ಬಗ್ಗೆ ಭಿನ್ನಾಭಿಪ್ರಾಯಗಳು ಬೇಡ. ಮುಂದಿನ ದಿನಗಳಲ್ಲಿ ಭರತ್ ದೇವಾಡಿಗ ಅವರು ಉತ್ತಮ ಕಾರ್ಯವೈಖರಿ ನಿರ್ವಹಿಸಿ ಪಕ್ಷಕ್ಕೆ ಇನ್ನಷ್ಟು ಬಲಪಡಿಸಲಿ ಎಂದರು. ಎಲ್ಲಿ ಹೋಗಿರ್ತೀನಿ ಅಲ್ಲಿ ಕಾಂಗ್ರೆಸ್ ಕಚೇರಿಗೆ, ಬ್ಲಾಕ್ ಆಗಲಿ ಅಥವಾ ಜಿಲ್ಲಾ ಕಚೇರಿಗೆ ಹೋಗಿ ಭೇಟಿ ಕೊಡುವಂಥದ್ದು ಒಂದು ನಮ್ಮ ಕರ್ತವ್ಯ, ಅದು ನಮ್ಮ ಧರ್ಮ ಅಂತ ನಾವು ತಿಳ್ಕೊಂಡಿದ್ವಿ. ಯಾಕಂತಂದ್ರೆ ಇವತ್ತು ಒಬ್ಬ ರೈತನ ಮಗಳನ್ನ, ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದವ್ರನ್ನ ಗುರುತಿಸಿ ಒಮ್ಮೆ ಅಲ್ಲ 2 ಬಾರಿ ಸೋದ್ರು ಕೂಡ ಟಿಕೆಟ್ ಕೊಟ್ಟು ಇವತ್ತು ಇಡೀ ರಾಜ್ಯದಲ್ಲಿ 3,50,00,000 ಮಹಿಳೆಯರು ಇರುವಂತ ಜನಸಂಖ್ಯೆ ಇರುವಂತ ಇಡೀ ರಾಜ್ಯದಲ್ಲಿ 7 ಕೋಟಿ ಜನಸಂಖ್ಯೆ ಇದ್ದೀವಿ, ಅದರಲ್ಲಿ ಅರ್ಧ ಅಂತ ನಾವು ತಿಳ್ಕೊಂಡಿದ್ದೀವಿ. ನಮ್ಮನ್ನ ಒಬ್ಬಳಿಗೆ ಮಂತ್ರಿ ಆಗುವಂತ ಒಂದು ಭಾಗ್ಯವನ್ನ ನಮ್ಮ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅಲ್ಲ, ಅದು ಬಹಳ ಹೆಮ್ಮೆ ಅನ್ಸುತ್ತೆ. ಬಂಧುಗಳೇ, ನಾನು ಭರತ್ ಬಗ್ಗೆ ಹೇಳಬೇಕು ಅಂತಂದ್ರೆ ರಾಹುಲ್ ಗಾಂಧಿ ಅವರ ಉದಾಹರಣೆ ಕೊಡ್ಲಿಕ್ಕೆ ನಾನು ಬಯಸ್ತೇನೆ. ನಾವೆಲ್ಲರೂ ಇವತ್ತು ಏನು ಮೈಕ್ ಸಿಕ್ಕ ತಕ್ಷಣ ಮಂಜುನಾಥ್ ಭಂಡಾರಿ ಸಾಹೇಬ್ರು ಹೇಳಿದ ಹಾಗೆ ನಾವೆಲ್ಲ ಏನ್ ಹೇಳ್ತೀವಿ ಅಂತಂದ್ರೆ, ಕಾಂಗ್ರೆಸ್ ಪಕ್ಷ ನಿಸ್ವಾರ್ಥೆಯ ಪಕ್ಷ. ಕಾಂಗ್ರೆಸ್ ಪಕ್ಷ ಅಂದ್ರೆ ದೀನ ದಲಿತರಿಗೆ, ಬಡವರಿಗೆ, ಮಹಿಳೆಯರಿಗೆ, ಯುವಕರಿಗೆ, ಯಾರಿಗೆ ಧ್ವನಿ ಇಲ್ಲ ಅಂತವರಿಗೆ ಹೋರಾಟ ಮಾಡ್ಲಿಕ್ಕೆ, ಶಕ್ತಿ ತುಂಬಲಿಕ್ಕೆ ನಮ್ಮ ಪಕ್ಷ ಇದೆ, ನಮ್ಮ ಪಕ್ಷದ ಸಿದ್ಧಾಂತ ಇದೆ ಅಂತ ಪದೇ ಪದೇ ಹೇಳ್ತೀವಿ. ಆದ್ರೆ ಇವತ್ತು ತಾವು ನೋಡ್ಬೋದು, ಗಮನಿಸಬಹುದು, ಆ ಮನೆತನದಲ್ಲಿ ಗಾಂಧಿ ಕುಟುಂಬದಲ್ಲಿ ಒಬ್ಬರಲ್ಲ 3 ಮಂದಿ ಪ್ರಧಾನಮಂತ್ರಿಗಳು. ಈ ದೇಶಕ್ಕೋಸ್ಕರ ಒಬ್ಬರಲ್ಲ 2 ಪ್ರಧಾನಮಂತ್ರಿಗಳು ತಮ್ಮ ಪ್ರಾಣವನ್ನ ಈ ದೇಶಕ್ಕೋಸ್ಕರ ಯಾರಾದ್ರೂ ಕೊಟ್ಟಿದ್ರೆ ಅದು ಗಾಂಧಿ ಪರಿವಾರ, ಅದು ರಾಹುಲ್ ಗಾಂಧಿಯವರ ತಂದೆ ಮತ್ತು ಅಜ್ಜಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎಂಎಲ್ಸಿ ಮಂಜುನಾಥ್ ಭಂಡಾರಿ ಅವರು ಮಾತನಾಡಿ, ಪಕ್ಷದಲ್ಲಿ ನಾಯಕರ ಹಿಂಬಾಲಕರಾದರೆ ಪ್ರಯೋಜನವಿಲ್ಲ. ನಾಯಕನಾಗುವ ಗುಣವನ್ನ ಕಾರ್ಯಕರ್ತರು ಅಳವಡಿಸಿಕೊಳ್ಳಬೇಕು. ಸರ್ಕಾರದಲ್ಲಿ ಜನರೊಂದಿಗೆ ಇರುವ ನಾಯಕರನ್ನೇ ವಿವಿಧ ಹುದ್ದೆಗಳಿಗೆ ನಾಮನಿರ್ದೇಶನ ಮಾಡಲಾಗುತ್ತಿದೆ. ಶ್ರಮಕ್ಕೆ ಪ್ರತಿಫಲ ಇದ್ದೇ ಇದೆ ಎಂದರು. ಪಕ್ಷವನ್ನ ಕಟ್ಟಲಿಕ್ಕೆ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಯುವಕ ಕಾಂಗ್ರೆಸ್ ಅನ್ನ ಈ ಜಿಲ್ಲೆಯಲ್ಲಿ ನಾವು ಸದೃಢವಾಗಿ ಮಾಡಬೇಕಾಗಿದೆ. ಈ ಜಿಲ್ಲೆಯಲ್ಲಿ ಯುವಕ ಕಾಂಗ್ರೆಸ್ ಮತ್ತು ಯುವ ಕಾಂಗ್ರೆಸ್ ಜೊತೆಗೆ ವಿದ್ಯಾರ್ಥಿ ಕಾಂಗ್ರೆಸ್ ಈಗಾಗಲೇ ನಾನು ಯುವ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ಒಂದು ಜವಾಬ್ದಾರಿ ಹೇಳೋದಷ್ಟೇ, NSY ನೀವು ಬೆಳೆಸಬೇಕು. NSY ಇರುವಂತಹ ಹುಡುಗರನ್ನ ತಾವು ಗುರುತಿಸಿ ಅವರಿಗೆ ಪ್ರೋತ್ಸಾಹ ಮಾಡಿದಾಗ ಅವ್ರು ನಿಮ್ಮ ಜೊತೆ ಬರ್ತಾರೆ. ಇವತ್ತು ನಮಗೂ ಮತ್ತೆ NSY ಯೂತ್ ಕಾಂಗ್ರೆಸ್ಗೆ ಜನರೇಷನ್ ಗ್ಯಾಪ್ ಇರುತ್ತೆ. ನಮ್ಮ ಜೊತೆ ಅವರು ಬರೋದಿಲ್ಲ, ನಿಮ್ಮ ಜೊತೆ ಅವರು ಬರ್ತಾರೆ. ಹಾಗಾಗಿ ಅಂತವರನ್ನ ನೀವು ಐಡೆಂಟಿಫೈ ಮಾಡಿ ನೀವು ಯುವಕ ಕಾಂಗ್ರೆಸ್ ಜೊತೆ NSY ನೀವು ಬೆಳೆಸಿದಾಗ ಮಾತ್ರ ನಾಳೆ ನೀವು ಶಾಸಕರಾಗ್ತಿರೋ ಅಥವಾ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗ್ತಿರೋ ಅಥವಾ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ತಿರೋ. ನೀವು NSY ಬೆಳೆಸಿಲ್ಲ, ಕಾಂಗ್ರೆಸ್ ಪಕ್ಷನ ಬೆಳೆಸಿಲ್ಲ ಅಂದ್ರೆ ನೀವು ಏನನ್ನೂ ಆಗೋದಿಲ್ಲ. ನಿಕಟಪೂರ್ವ ಅಧ್ಯಕ್ಷ ಶೇಖರ್ ಪೂಜಾರಿ ಅವರು ನೂತನ ಅಧ್ಯಕ್ಷರಾದ ಭರತ್ ದೇವಾಡಿಗ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ನೂತನ ಅಧ್ಯಕ್ಷ ಭರತ್ ದೇವಾಡಿಗ ಮಾತನಾಡಿ, ಮುಂದಿನ ದಿನಗಳಲ್ಲಿ ಪಕ್ಷಕ್ಕಾಗಿ ಹಗಲಿರಲು ಶ್ರಮಿಸುತ್ತೇನೆ ಎಂದರು. ಬೈಂದೂರು ಬ್ಲಾಕ್ನ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಇವತ್ತು ಅಧಿಕಾರವನ್ನು ಸ್ವೀಕರಿಸಿದ್ದೇನೆ. ಮುಂದಿನ ದಿನದಲ್ಲಿ ನಮ್ಮ ಮಾಜಿ ಶಾಸಕರಾದಂಥ ಗೋಪಾಲ್ ಪೂಜಾರಿ ಅವರು ಹಾಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅರವಿಂದ್ ಪೂಜಾರಿ ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆಯನ್ನು ಮಾಡಲಿಕ್ಕೆ ಹೊರಡ್ತೇನೆ.
ಅದೇ ರೀತಿ 2028ರ ಚುನಾವಣೆಯಲ್ಲಿ ಪುನರಪಿ ಮತ್ತೆ ಗೋಪಾಲ್ ಪೂಜಾರಿ ಅವರನ್ನು ಅಧಿಕಾರಕ್ಕೆ ತರಲಿಕ್ಕೆ ನಮ್ಮ ಯೂತ್ ಕಾಂಗ್ರೆಸ್ ಸದಾ ಸಿದ್ಧವಾಗಿದೆ. ಯಾವುದೇ ಕಾರ್ಯಕರ್ತರಿಗೆ ಅನ್ಯಾಯ ಆದರೂ ಕೂಡ ನಮ್ಮ ಯೂತ್ ಕಾಂಗ್ರೆಸ್ ಸದಾ ಅವ್ರ ಜೊತೆ ಇರ್ತದೆ. ಮುಂದಿನ ದಿನದಲ್ಲಿ ಇಡೀ ಕ್ಷೇತ್ರವನ್ನು, ನಮ್ಮ ಬೈಂದೂರು ಬ್ಲಾಕನ್ನು ಯಾವ ಕ್ಷೇತ್ರ ಇದೆ ಎಲ್ಲ ಕಡೆನೂ ಹೋಗಿ ಯುವಕರನ್ನು ನಮ್ಮ ಕಾಂಗ್ರೆಸ್ ಪಾರ್ಟಿ ಕೊಟ್ಟಂತಹ ಎಲ್ಲ ಯೋಜನೆಯನ್ನು ಅವರಿಗೆ ಮಂದಟ್ಟು ಮಾಡಿ ಯುವಕರನ್ನು ನಮ್ಮ ಪಾರ್ಟಿ ತಗೊಂಡು ಪಕ್ಷ ಸಂಘಟನೆಯನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಈ ವೇಳೆ ಮಾಜಿ ಶಾಸಕ ಗೋಪಾಲ್ ಪೂಜಾರಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಕೊಡಪುರು, ಮುಖಂಡರಾದ ರಾಜು ಪೂಜಾರಿ, ಪ್ರಕಾಶ್ ಚಂದ್ರ ಶೆಟ್ಟಿ, ಮೋಹನ್ ಪೂಜಾರಿ, ಕಿಶನ್ ಹೆಗ್ಡೆ, ಉದಯ್ ಕುಮಾರ್ ಶೆಟ್ಟಿ, ರಘುರಾಮ್ ಶೆಟ್ಟಿ, ಬೈಂದೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರವಿಂದ್ ಪೂಜಾರಿ, ಕಾರ್ಯದರ್ಶಿ ಜಗದೀಶ್ ದೇವಾಡಿಕ, ಪ್ರದೀಪ್ ಶೆಟ್ಟಿ ಗುಡಿಬೆಟ್ಟು, ಪಕ್ಷದ ಪ್ರಮುಖರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು.